ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆ ಜಾಂಡೀಸ್ ಪ್ರಕರಣಗಳು ವರದಿಯಾಗ್ತಾ ಇದ್ದು ಇದನ್ನ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಮಂಗಳೂರು ನಗರ ಪಾಲಿಕೆ ಸಹಯೋಗದೊಂದಿಗೆ ಮನೆ ಮನೆಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ. ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಎಂದು ಕರೆಯಲಾಗುವ ಎರಡು ವಿಧದ ಸೋಂಕುಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 35 ಪ್ರಕರಣಗಳು ವರದಿಯಾಗಿದ್ದು 24 ಮಂಗಳೂರು ನಗರ, ಬಂಟ್ವಾಳದಲ್ಲಿ 4, ಬೆಳ್ತಂಗಡಿಯಲ್ಲಿ 1 ಪ್ರಕರಣ ವರದಿಯಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಹೇಳಿದ್ದಾರೆ. ಗುರುವಾರದಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸುರಕ್ಷಿತ ಕುಡಿಯುವ ನೀರು, ಉತ್ತಮ ನೈರ್ಮಲ್ಯ, ವೈಯಕ್ತಿಕ ಸ್ವಚ್ಛತೆ, ವಿಶೇಷವಾಗಿ ಕೈ ತೊಳೆಯುವುದು ಹಾಗೂ ಸ್ವಚ್ಛತಾ ಕ್ರಮಗಳನ್ನು ಪಾಲಿಸುವ ಮೂಲಕ ಈ ಎರಡು ವಿಧದ ಸೋಂಕುಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದಾಗಿದೆ. ಸಾಮಾನ್ಯವಾಗಿ 2 ರಿಂದ 6 ವಾರದೊಳಗೆ ಗುಣಮುಖವಾಗುವ ಸೋಂಕು ಇದಾಗಿದೆ. ಸೋಂಕು ಕಂಡು ಬಂದ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಎಂದರು. ಇನ್ನು ಬಿ, ಸಿ, ಡಿ ಸೋಂಕುಗಳು HIV ಸೋಂಕು ಹರಡುವ ರೀತಿಯಲ್ಲಿ ಹರಡುತ್ತಿದೆ. ಅದರ ಬಗ್ಗೆಯೂ ಎಚ್ಚರಿಕೆ ಅಗತ್ಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವೈದ್ಯ ನವೀನ್ ಚಂದ್ರ ಕುಲಾಲ್ ಉಪಸ್ಥಿತರಿದ್ದರು. ನಮ್ಮ ನಗರದ ಮಂಗಳೂರು ನಗರದ ಕೆಲವು ಭಾಗಗಳಲ್ಲಿ ಅರಿಶಿನ ಕಾಮಾಲೆ ಅಥವಾ ಜಾಂಡೀಸ್ ಪ್ರಕರಣಗಳು ಅಲ್ಲಲ್ಲಿ ತೀರಾ ವ್ಯಾಪಕವಾಗಿ ಅಲ್ಲದಿದ್ದರೂ ಕೂಡ ಅಲ್ಲಲ್ಲಿ ಒಂದೊಂದು ಪ್ರಕರಣ ವರದಿಯಾಗ್ತಿದ್ದು, ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಸಚಿವರು ಕೂಡ 5ನೇ ತಾರೀಕು ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಕೂಡ ಸೂಚನೆಯನ್ನು ನೀಡಿದ್ದಂತೆ ನಮ್ಮ ಇಡೀ ತಂಡ ಹಾಗೂ ಮಹಾನಗರ ಪಾಲಿಕೆಯ ಸಹಯೋಗದೊಂದಿಗೆ ಮನೆ ಮನೆ ಭೇಟಿಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿಯವರೆಗೆ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಈ ಎರಡು ವಿಧದ ಸೋಂಕುಗಳು ಒಟ್ಟು ಇದುವರೆಗೆ 35 ಪ್ರಕರಣಗಳು ವರದಿ. ಇದರಲ್ಲಿ 24 ಮಂಗಳೂರು ಮಹಾನಗರದಲ್ಲಿ, ಬಂಟ್ವಾಳದಲ್ಲಿ 4 ಹಾಗೂ ಬೆಳ್ತಂಗಡಿಯಲ್ಲಿ 1. ನೀರನ್ನು ಕುಡಿಯೋದು ಭಾಳ ಸೂಕ್ತ ಮತ್ತು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯ ಫಿಲ್ಟ್ರಲ್ಲಿ ಇರುತ್ತೆ, ಎಲ್ಲರ ಮನೆ ಫಿಲ್ಟರ್ ಇರುತ್ತೆ, ಫಿಲ್ಟರ್ ನೀರು ಕುಡಿತೀವಿ, ಸಾಕಾಗಲ್ಲ. ಯಾಕೆ ಅಂತಂದರೆ ಮೈಕ್ರೋಬಯಾಲಜಿಕಲಿ ಅದು ಸೇಫ್ ಅಲ್ಲದೆ ಇರ್ಬೋದು. ಆ ದೃಷ್ಟಿಯಿಂದ ಕುದಿಸಿ ಆರಿಸಿ ನೀರು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ. ಇನ್ನು ಪಾನೀಯಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋದು ಸೂಕ್ತ. ಮಜ್ಜಿಗೆಯನ್ನು ಕೂಡ, ಯಾಕೆ ಅಂತಂದರೆ ಇದು ಬೇಯಿಸಿರೋದಿಲ್ಲ. ಬೇಯಿಸದೆ ಯಾವುದೇ ಆಹಾರ ಪದಾರ್ಥವನ್ನು ನಾವು ಬಳಸಿದ್ರೆ ಕಲುಷಿತ ಆಗಿದೆಯಲ್ಲೋ ಗೊತ್ತಿರಲ್ಲ. ಅದೇ ನಾವು ಬೇಯಿಸಿರೋ ಆಹಾರ ಪದಾರ್ಥ ನಾವು ತೊಗೊಂಡ್ರೆ ನಮಗೆ ಖಾತ್ರಿ ಇರುತ್ತೆ ಬೇಯಿಸಿರೋ ರೋಗಾಣುಗಳು ಸತ್ತಿರ್ತವೆ. ಸೊ ಈ ದೃಷ್ಟಿಯಿಂದ ಹೊರಗಡೆ ಹೋದಾಗ ಕೋಸಂಬರಿ ಆಗಲಿ, ಮಜ್ಜಿಗೆ ಆಗಲಿ, ಅಥವಾ ಪಾನೀಯಗಳಾಗಲಿ, ಅಥವಾ ಇನ್ನಿತರ ಯಾವುದೇ ಬೇಯಿಸದೇ ಇರೋ ವಸ್ತುಗಳನ್ನು ನಾವು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು, ಪ್ರೋಗ್ರಾಮ್ಗಳು ಅಥವಾ ಫಂಕ್ಷನ್ಗಳು ಹೋದಾಗ. ಇನ್ನು ಇದಕ್ಕಿಂತ ಹೆಚ್ಚಾಗಿ ನಾವು ಕೈ ತೊಳೆಯೋದು ಬಹಳ ಮುಖ್ಯ. ಈ ಯಾವುದೇ ಸೋಂಕು, ಇದು ವಿಶೇಷವಾಗಿ ಆಹಾರದಿಂದ ಹರಡುವಂಥ ಸೋಂಕು ಏನಿದೆ, ಕೈ ತೊಳೆಯೋದು ವಿಶೇಷವಾಗಿ ಊಟ ಮಾಡುವ ಮೊದಲು ಸಾಬೂನಿನಿಂದನೇ ಕೈ ತೊಳೆದು ಮಾಡಬೇಕು. ಉಗುರುಗಳನ್ನು ನಿಯಮಿತವಾಗಿ ಕಟ್ ಮಾಡಿಕೊಳ್ಬೇಕು. ಹಾಗೂ ಶೌಚಾಲಯ ಬಳಸಿದ ನಂತರ, ಶೌಚಕ್ಕೆ ಹೋಗಿ ಬಂದ ನಂತರ ಕಡ್ಡಾಯವಾಗಿ ಸಾಬೂನಿನಿಂದ ಕೈಗಳನ್ನು ತೊಳೆಯೋದು ಅತಿ ಅವಶ್ಯಕ, ಕಡ್ಡಾಯ. ಮತ್ತು ಮಕ್ಕಳಿಗೆ ಕೂಡ ಈ ವಿಷಯವನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಹೀಗೆ ಮಾಡೋದ್ರಿಂದ ನಾವು ಆದಷ್ಟು ಈ ಸೋಂಕಿನಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಇಡೀ ಮಂಗಳೂರು ಎಲ್ಲೆಲ್ಲಿ ಅಳಕೆ, ಡೊಂಗರಕೇರಿ ಈ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ. ಎಲ್ಲ ಕಡೆ ಕ್ಲಸ್ಟರ್ಡ್ ಕೇಸಸ್ ಇಲ್ಲ ನಮ್ಮಲ್ಲಿ, ಅಲ್ಲಲ್ಲಿ ಒಂದೊಂದು ಬರ್ತಾ ಇದೆ. ಈ ಕಳೆದ 1 ವಾರದಲ್ಲಿ ಕೇಸಸ್ ಇಳಿಮುಖವಾಗಿದೆ. ಹಾಗಾಗಿ ನಿರಂತರವಾಗಿ ನಾವು ಸರ್ವೇಕ್ಷಣೆಯನ್ನು ಜಾರಿಯಲ್ಲಿಟ್ಟಿದ್ದು, ಏನಾದರೂ ನೇರವಾಗಿ ಸಂಪರ್ಕ ಮಾಡ್ಬೋದ್ರೆ ನಮ್ಮ ದೂರವಾಣಿ ಸಂಖ್ಯೆ ನಾನು ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ಈ ನಮ್ಮ ಸರ್ವೇಕ್ಷಣೆ ಘಟಕಕ್ಕೆ ಅಥವಾ ನನ್ನ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀನಿ, ತಾವು ಸಂಪರ್ಕವನ್ನು ಮಾಡ್ಬೋದು. ಹೆಪಟೈಟಿಸ್ ಏನಿಲ್ಲ, ಸೌಮ್ಯ ಸ್ವರೂಪದಾಗಿರೋದ್ರಿಂದ ಗಾಬರಿ ಆಗೋದು ಬೇಡ. ಅರಿವನ್ನು ಮೂಡಿಸ್ಕೊಂಡು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಇತರರಿಗೆ ಮಾಹಿತಿ ಕೊಟ್ಟರೆ ನಾವು ಸುರಕ್ಷತೆಗಿರ್ಬೋದು ಅಂತ ನಾನು ಹೇಳ್ತೀನಿ.